ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್, ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರ್ಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂತ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫ್ರೂಟ್. ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಕೀರ್ತನ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಕೀರ್ತನ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಒಂದು ವೀಲ್ ಸಮೋಸ. ವೀಲ್ ಸಮೋಸನಾ? ಓಕೆ. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಲ್ಲ, ಇವಾಗಿನ ವೆದರಿಗೆಲ್ಲ ಚೆನ್ನಾಗಿರುತ್ತೆ ಅಲ್ಲ, ಕೋಲ್ಡ್ ಎಲ್ಲ ಹಾಕಿ ಚೆನ್ನಾಗಿರೋದು. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗೋಲ್ಲ? ಓಕೆ ಬನ್ನಿ. ಎಸ್ ಮ್ಯಾಮ್, ಇವಾಗ ಅಡುಗೆ ರೂಮ್ಗೆ ಬಂದಾಯ್ತಲ್ಲ. ಈಗ ಫಸ್ಟಿಗೆ ಸಮೋಸ ಮಾಡೋದು ಅಂತೇಳಲ್ಲ. ಓಕೆ, ಎಂತ ಬೇಕು ಈಗ ಫಸ್ಟಿಗೆ ಸಮೋಸಕ್ಕೆ? ಫಸ್ಟು ನಾನು ರೆಡಿ ಮಾಡಿ ತಂದಿದ್ದೇನೆ. ಚಪಾತಿ ಇಡ್ತಾರೆ, ಮೈದಾ ಸ್ವಲ್ಪ 1 ಸ್ಪೂನ್ ರವಾ, ಆಮೇಲೆ ಎಳ್ಳು, ಸಾಲ್ಟ್, ಎಳ್ಳು ಬ್ಲ್ಯಾಕ್ ಅಂತ ಉಂಟು. ನಾನು ಏನು ಮಿಕ್ಸ್ ಮಾಡಿದ್ದೇನೆ ಮತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ರೆಡಿ ಮಾಡಿ ತಂದಿದ್ದೀರಾ. ಅಂದ್ರೆ ನಮಗೆ ಇಲ್ಲಿ ಕೆಲಸ ಜಾಸ್ತಿ ಬೇಡ ಅಂತ. ಓಕೆ, ಅದನ್ನ ಈಗ ರೆಡಿ ಮಾಡಿ ತಂದಿದ್ದೇನೆ. ಓಕೆ, ಇದೀಗ ನಾವು ಇದು ಪೊಟ್ಯಾಟೊ ಎಲ್ಲ ಮಿಕ್ಸ್ ಮಾಡಬೇಕು. ಓಕೆ, ಹಾಗಾದ್ರೆ ಈಗ ಫಸ್ಟಿಗೆ ಮಿಕ್ಸ್ ಮಾಡಬೇಕಲ್ಲ. ಮಿಕ್ಸಿಂಗ್ ಬೌಲಿಗೆ ಓಕೆ, ಪೊಟ್ಯಾಟೊನು ಬೇಯಿಸಿದ್ರಲ್ಲ, ಅದು ಕೂಡ ನೀವು ಬೇಯಿಸಿ ತಂದಿದ್ದೀರಾ? ಸ್ಮ್ಯಾಶ್ ಅಲ್ಲ, ಸ್ಮ್ಯಾಶರ್ ಅಂತ ರೆಡಿ ಉಂಟು. ಒಂದು 4 ಪೊಟ್ಯಾಟೊ ಹಾಕಿದ್ರಲ್ಲ. ಇದು ಸಮೋಸದ ಒಳಗಡೆ ಹಾಕ್ಲಿಕ್ಕಲ್ಲ ನಮಗೆ? ಅದು ಸಮೋಸಕ್ಕೆ ನೀವು ಆ ಥರ ಮಿಕ್ಸ್ ಮಾಡಿ, ಈಗ ಮೈದಾ ಇದೆಲ್ಲ ಮಿಕ್ಸ್ ಮಾಡಿ ಎಷ್ಟು ಇಡಬೇಕಾಗ್ತದೆ? ಅದೊಂದು ಹಾಫ್ ಆನ್ ಅವರ್, ಜಾಸ್ತಿ ಇಟ್ಟರು ಪರವಾಗಿಲ್ಲ. 20 ಮಿನಿಟ್ಸ್. 20 ಮಿನಿಟ್ಸ್ ಅಲ್ಲ, ಅವಾಗಿಂದ ಅವಾಗ ಮಾಡಲಿಕ್ಕಿಲ್ಲ, ಒಂದು 20 ಮಿನಿಟ್ಸ್ ಸ್ವಲ್ಪ. ಇನ್ನು ಇದಕ್ಕೆ ಪೌಡರ್ ಎಲ್ಲ ಆ್ಯಡ್ ಮಾಡುವ. ಆನಿಯನ್ ಈರುಳ್ಳಿ ಹಾಕ್ತಿದ್ರಲ್ಲ, ಒಂದು ಈರುಳ್ಳಿ ಅಲ್ಲ, ಗ್ರೀನ್ ಚಿಲ್ಲಿ ಅಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ. ನೀವು ಕೈಯಲ್ಲೇ ಅದನ್ನು ಇದು ಮಾಡ್ತಿದ್ರಲ್ಲ. ಓಕೆ, ಚಿಲ್ಲಿ ಪೌಡರ್ ಹಾಕ್ತಿದ್ರಲ್ಲ. ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡರ್ ಸ್ವಲ್ಪ, ಆಮೇಲೆ ಕೊರಿಯಾಂಡರ್ ಪೌಡರ್. ಇದು ಕೂಡ ಅರುಣಾ ಮಸಾಲೆ ಅವರ ಜೀರಿಗೆ ಹುಡಿ ಸಾಕಾ? ಸಾಕು. ಆಮೇಲೆ ಕರಿಮೆಣಸಿನ ಹುಡಿ ಅಲ್ಲ, ಇದು ಅರುಣಾ ಮಸಾಲೆ ಅವರ ಪೆಪ್ಪರ್. ಆಮೇಲೆ ಕೊತ್ತಂಬರಿ ಬೇಕಾ? ಸಾಕಾ? ಸ್ವಲ್ಪ. ಓಕೆ, ಸಾಧಾರಣ ಮಸಾಲೆಗಳನ್ನೆಲ್ಲ ಜಾಸ್ತಿ ಮಿಕ್ಸ್ ಮಾಡ್ತಿದ್ದೀರಲ್ಲ? ಹೌದು, ಕೈಯಲ್ಲೇ ಮಿಕ್ಸ್ ಮಾಡ್ತೀರಾ? ಓಕೆ, ಕೈ ರುಚಿ ತಿಂದಿರಿದ್ರೆ ಆಗಲ್ಲ. ಸ್ವಲ್ಪ ಸಾಲ್ಟ್ ಆಗ್ತದ? ಉಪ್ಪಿಲ್ಲದಿದ್ದರೆ ಅಡುಗೆ ಟೇಸ್ಟ್ ಇಲ್ಲಲ್ಲ. ನೀವು ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿದ್ರಾ ಇದು ಹಿಟ್ಟಿಗೆ?
ಹಿಟ್ಟಿಗೆ ಮಾಡಿದ್ದೇನೆ. ಹಾಂ ಅದೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕು. ಓಕೆ ಮ್ಯಾಮ್, ನೀವು ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ? ಹಾಂ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನು, ಹಸ್ಬೆಂಡ್, ಅಮ್ಮ, ಮಗು. ಓಕೆ, 4 ಜನ ಇದ್ದೀರಾ. 4 ಜನಕ್ಕೆ ನೀವೇ ಅಡುಗೆ. ಅಮ್ಮ ಏನಾದರೂ ಸ್ಪೆಷಲ್ ಹೇಳಿಕೊಡ್ತಾರಾ ಏನಾದರೂ? ಅಮ್ಮ ಮಾಡ್ತಾರೆ, ಅಮ್ಮನ ಮಾಡ್ತಾರೆ ಅಡುಗೆ. ಹಾಂ, ನೀವು ಇಬ್ಬರು ಸೇರಿ ಮಾಡೋದಲ್ಲ? ಓಕೆ. ಇವಾಗ ಇಷ್ಟು ಕಲಸಿ ಆಯಿತು, ಇನ್ನು ನಾವು ಲಟ್ಟಿಸುವ. ಓಕೆ. ಸ್ವಲ್ಪ ಮೈದಾ ಪೌಡರ್ ಹಾಕ್ತೀವಿ. ಹಾಂ, ಮೇಲಿಂದ ಹಾಕ್ಬೇಕಲ್ಲ ಅದೇ. ಇದು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಳ್ಬೋದಾ ನಾವು ಈ ಥರ? ಹಾಂ, ರೆಡಿ ಮಾಡಿ ಇಟ್ಕೊಳ್ಬೋದು. ಓಕೆ. ಎಳ್ಳು ಇದೆಲ್ಲ ಹಾಕಿದ ಕಾರಣ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತಲ್ಲ? ಹೌದು. ನೀವು ಕರಿ ಎಳ್ಳು ಹಾಕಿದ ಕಾರಣ ಕರಿ ಎಳ್ಳು, ಕರೆಕ್ಟಾಗಿ. ಇದನ್ನ ಸೈಜಿಗೆ ಮತ್ತೆ ಕಟ್ ಮಾಡ್ಕೊಳ್ಳೋದಾ ಅಥವಾ ಹೇಗೆ? ಕಟ್ ಮಾಡೋದಲ್ಲ, ರೋಲ್ ಮಾಡಿ ಮತ್ತೆ ಆಮೇಲೆ ಕಟ್ ಮಾಡೋದು. ಓಕೆ. ಚಾಕುವಲ್ಲಿ. ಸಾಕು. ಓಕೆ. ಈಗ ನಾವು ಮಿಕ್ಸ್ ಮಾಡಿಟ್ಟಿರೋದು ಓಕೆ. ಸ್ಪ್ರೆಡ್ ಮಾಡಿ ಸ್ಪೂನಲ್ಲೇ ಮಾಡಿ. ಓಕೆ. ಆ್ಯಕ್ಚುಲಿ ಸಮೋಸ ಎಲ್ಲ ವಿ ಶೇಪ್ ಬರುತ್ತೆ. ಹೌದು. ಇದು ಹಾಗೆ ಬರುತ್ತಾ? ಸಮೋಸ ಇದು ಬೇರೆ, ವೀಲ್ ಸಮೋಸ ಅಲ್ವಾ? ರೌಂಡ್ ಶೇಪ್. ರೌಂಡ್ ಶೇಪ್ ಅಲ್ಲ? ಓಕೆ. ಓಕೆ, ನಿಮ್ಮದು ಇದಾಗುವಾಗ ನಾವು ಆಯಿಲ್. ಓಕೆ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಇನ್ನು ಓಕೆ. ಹೀಗೆ ಈ ಥರ ರೋಲ್ ಮಾಡಬೇಕು. ಓಕೆ. ನೀವು ಇದಕ್ಕೆ ಈಗ ವೀಲ್ ಸಮೋಸ ಅಂತ ಹೇಳಿದ್ರಲ್ಲ, ನಾನು ಇದು ಏನು ವೀಲ್ ಸಮೋಸ ಅಂತ ಹೇಳಿದರೆ ಆ್ಯಕ್ಚುಲಿ ಸಮೋಸ ಬೇರೆ ಟೈಪ್ ಇರುತ್ತಲ್ಲ, ಈ ಥರ ರೌಂಡ್ ಮಾಡೋದಕ್ಕೆ ವೀಲ್ ಸಮೋಸ ಅಂತ ಹೇಳೋದು. ಓಕೆ. ಈ ಥರ ರೌಂಡ್ ಮಾಡಿ ಅದನ್ನು ಕಟ್ ಮಾಡಬೇಕಾ? ಕಟ್ ಮಾಡಬೇಕು. ಓಕೆ. ಚಾಕುವಿಂದ ಕಟ್ ಮಾಡಬೇಕು. ಹಾಂ, ಆಯ್ತಲ್ಲ? ಹಾಂ. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತಲ್ಲ? ಓಕೆ. ಅದನ್ನು ಆ ಥರ ಡಿಸೈನ್ ಮಾಡಬೇಕಲ್ಲ? ಡಿಸೈನ್ ಮಾಡೋದು. ಓಕೆ. ವೀಲ್ ಥರ. ಹಾಂ ಹಾಂ. ಇಲ್ಲದ್ರೆ ಮಸಾಲೆ ಹೊರಗಡೆ ಹೋಗ್ತದೆ. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹಾಂ. ಆಯಿಲ್ ಬಿಸಿ ಆಗ್ತಾ ಬಂತು. ಹಾಕ್ಬೇಕಾ? ಹಾಂ, ಹೇಗಿದೆ? ಆಯಿಲ್ ಬಿಸಿ ಆಗಿದೆ. ಓಕೆ. ಇರಲ್ಲ ಸ್ವಲ್ಪ? ಸ್ವಲ್ಪ ಮೀಡಿಯಮ್. ಓಕೆ ಮ್ಯಾಮ್, ನೀವು ಮನೆಯಲ್ಲಿ ಅಜ್ಜಿ ಕೂಡ ಇದ್ದಾರೆ ಅಂತ ಹೇಳಿದ್ರಿ. ಅಜ್ಜಿಗೆ ಎಷ್ಟು ಪ್ರಾಯ ಆಗಿದೆ? ಅಜ್ಜಿ ಅಲ್ಲ, ಅಮ್ಮ. ಅಮ್ಮನಾ? ಅಮ್ಮ, ಹಸ್ಬೆಂಡ್, 2 ಮಕ್ಕಳು, ನಾನು. ಓಕೆ, 5 ಮಂದಿ ಇದ್ರಿ ಅಂತ ಹೇಳಿದ್ರಲ್ಲ? ಹಾಂ, ಓಕೆ. 2 ಮಕ್ಕಳು ಇದ್ದಾರಲ್ಲ? ಓಕೆ ಓಕೆ. ಮಕ್ಳು ಏನು ಮಾಡ್ತಿದ್ದಾರೆ? ಸ್ಕೂಲಿಗೆ ಹೋಗ್ತಿದ್ದೀರಾ? ಮಗ 2nd ಸ್ಟ್ಯಾಂಡರ್ಡ್, ಮಗಳು 1.5 ವರ್ಷ ಆಯಿತು. ಓಕೆ. ರಜೆಯಲ್ಲೆಲ್ಲ ಏನು ಮಾಡ್ತಿದ್ರು ಮಕ್ಕಳಿಗೆ? ಏನು ಸ್ಪೆಷಲ್ ಅಡುಗೆ ಎಲ್ಲ ಹೇಳಿಕೊಡ್ತಿದ್ರಾ ಅಥವಾ ಏನು ಮಾಡಿ ಕೊಡ್ತಿದ್ರಾ? ಇಲ್ಲ, ವೆಕೇಶನಿಗೆ ಆಟ ಆಡೋದೇ? ಆಟ ಆಡೋದು, ಟಿವಿ. ಓಕೆ. ಈ ಬೇಸಿಗೆ ಶಿಬಿರ ಆಯ್ತಲ್ಲ? ಹಾಂ, ಸಮ್ಮರ್ ಕ್ಯಾಂಪಿಗೆಲ್ಲ ಹೋಗ್ತಾರೆ. ಅದು ಮಕ್ಕಳಿಗೆ ಅದೊಂದು ಇವಾಗಿನ ಕಾಲದಲ್ಲಿ ಸ್ವಲ್ಪ ಸಮ್ಮರ್ ಕ್ಯಾಂಪೆಲ್ಲ ಜಾಸ್ತಿ ಉಂಟಲ್ಲ? ಅದೇ ಗೋಲ್ಡನ್ ಆಗಿದೆ. ಗೋಲ್ಡನ್ ಕಲರ್ ಆಗಿದೆಲ್ಲ? ಓಕೆ. ಎಂತ ಅಂತಲ್ಲ ಜಾಸ್ತಿ ಬೇಯಬೇಕು ಅಂತಿಲ್ಲ. ನಾವು ಸಾಧಾರಣ ಇಲ್ಲ ಚಪಾತಿ ಟೈಪಲ್ಲಿ ಇದು ಮಾಡಿದ ಕಾರಣ ಬೇಗ ಬೇಗ ಬೆಂದಿರುತ್ತಲ್ಲ ಅದೇ. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಉಂಟಲ್ಲ? ಓಕೆ. ಓಕೆ, ಬಿಸಿ ಬಿಸಿಯಾದ ವೀಲ್ ಸಮೋಸ ರೆಡಿ ರೆಡಿ ಆಗಿದೆಲ್ಲ?
ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿರುತ್ತಲ್ಲ ಇದು ಈವ್ನಿಂಗ್ ಟೈಮ್ ಎಲ್ಲ ಈವ್ನಿಂಗ್ ಟೈಮ್ ಟೀ ಜೊತೆಲ್ಲ ಟೀ ಕಾಫಿ ಜೊತೆಲ್ಲ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾರ್ಮಲ್ ನಾವೀಗ ಸಮೋಸ ತಿಂತೀವಿ, ಈ ತರ ವೀಲ್ ಸಮೋಸ ಮಾಡಿಸಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ. ಓಕೆ, ಕೀರ್ತನ್ ಅವರು ಸಖತ್ತಾಗಿರುವಂತಹ ವೀಲ್ ಸಮೋಸ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ವೀಲ್ ಸಮೋಸ ತಯಾರಿಸೋ ವಿಧಾನ. ಮೊದಲು ಮೈದಾ ಹಿಟ್ಟಿಗೆ ರವೆ, ಎಳ್ಳು, ರುಚಿಗೆ ಅನುಸಾರವಾಗಿ ಉಪ್ಪು, ಎಣ್ಣೆ ಹಾಗೂ ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆಯನ್ನ ಕಿವುಚಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಅರುಣ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಹೂರಣ ತಯಾರಿಸಿಟ್ಟುಕೊಳ್ಳಿ. ಆನಂತರ ಅಂಟನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ಹರಡಿ ಸುತ್ತುತ್ತಾ ಮಡಚಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳಾಗಿ ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ವೀಲ್ ಸಮೋಸ ಟೊಮ್ಯಾಟೊ ಕೆಚಪ್ನೊಂದಿಗೆ ಸವಿಯಲು ಸಿದ್ಧ. ಓಕೆ, ವೀಲ್ ಸಮೋಸ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆ ಕಾಫಿ ಜೊತೆಲ್ಲ ಇದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನ ಸ್ಟೋರ್ಸ್, ಮಿಕಾಲ್ ಹೋಮ್ ಅಪ್ಲೈನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ ಅವರ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಕೀರ್ತನ್ ಅವರು ಆವಾಗಲೇ ಒಂದು ಸ್ಪೆಷಲ್ ಸಮೋಸವನ್ನು ಮಾಡಿ ರೆಡಿ ಮಾಡಿಟ್ಟಿದ್ದಾರೆ. ಅದರ ಜೊತೆ ಕೂಡ ಇವಾಗ ಒಂದು ಜ್ಯೂಸ್ ಐಟಮ್ ಏನು ಮಾಡ್ತಾರೆ ಅಂತ ಹೇಳಿದ್ರು. ಏನು ಜ್ಯೂಸು ಏನು ಕತೆ ಅಂತ ಅವ್ರ ಜೊತೆ ಕೇಳೋಲ್ಲ. ಮ್ಯಾಮ್, ಇವಾಗ ಯಾವ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು? ಡ್ರೈ ಫ್ರೂಟ್ ಮಿಲ್ಕ್ ಶೇಕ್. ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಲ್ಲ, ಈಗ ಎಂತ ಬೇಕು ಅದಕ್ಕೆ? ಫಸ್ಟ್ ನಾನು ನೆನೆಸಿಟ್ಟಿದ್ದೇನೆ. ಬಾದಾಮ್, ಕ್ಯಾಶ್ಯೂ, ಆಮೇಲೆ ಡೇಟ್ಸ್ ಎಲ್ಲ ಹಾಲಲ್ಲಿ ಸ್ವಲ್ಪ ನೆನೆಸಿಡ್ಬೇಕು. ಹಾಲಲ್ಲಿ ನೆನೆಸಿಟ್ಟಿದ್ರಲ್ಲ? ಓಕೆ, ಇವಾಗ ನೆನೆಸಿಟ್ಟಿದ್ದೇನೆ. ಇದು ಮಿಕ್ಸಿಗೆ ಹಾಕುವ. ಅದನ್ನು ಮಿಕ್ಸ್ ಮಾಡಬೇಕಲ್ಲ. ಹಾಗಾದರೆ ಫಸ್ಟಿಗೆ ನಿಮಗೆ ಮಿಕ್ಸಿಗೆ ಬೇಕಲ್ಲ? ಓಕೆ, ಅಷ್ಟನ್ನು ಮಿಕ್ಸ್ ಮಾಡಬೇಕಾ? ಮತ್ತೆ ಆಮೇಲೆ ಪಾರ್ಲೇಜಿ ಬಿಸ್ಕೆಟ್ ಯಾವುದನ್ನು ಹಾಕ್ಬೋದು, ಯಾವ ಟೈಪ್ ಬಿಸ್ಕೆಟ್ ಹಾಕ್ತಿದ್ರಲ್ಲ? ಓಕೆ, ಅದೇನು ಸ್ಪೆಷಲ್ ನೀವು ಈಗ ಬಿಸ್ಕೆಟ್? ಆ್ಯಕ್ಚುಲಿ ಫ್ಲೇವರ್ ಚೆನ್ನಾಗಿರ್ತದೆ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಶುಗರ್, ಸ್ವೀಟಿಗೆ ಸಕ್ಕರೆ ಹಾಕೋತೀವಿ. ಆ್ಯಕ್ಚುಲಿ ಇದರಲ್ಲಿ ಡ್ರೈ ಫ್ರೂಟ್ಸಲ್ಲಿ ಕೆಲವುದರಲ್ಲೆಲ್ಲ ದ್ರಾಕ್ಷಿ ಅದೆಲ್ಲ ಸ್ವೀಟ್ ಇರುತ್ತೆ. ಮಿಕ್ಸ್ ಓಕೆ. ಇದಕ್ಕೆ ಹಾಲು ಏನೋ ಹಾಕಬೇಕಂತಿಲ್ಲಲ್ಲ? ಫಸ್ಟು ಮಿಕ್ಸ್ ಮಾಡಿ ಆಮೇಲೆ ಓಕೆ ಗ್ರೈಂಡ್ ಮಾಡಿ. ನಾವು ಇದಕ್ಕೆ ಸ್ವಲ್ಪ ಹಾಲು ಹಾಕಿದಾಗ ಮಿಕ್ಸ್ ಅಷ್ಟು ಬೇಗ ಫುಲ್ ಆಗಿರ್ತಿಲ್ಲಲ್ಲ? ಓಕೆ, ಸಾಕಾ? ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿತ್ತಲ್ಲ. ಓಕೆ, ಸಾಕಾ ಮಿಕ್ಸ್ ಆಗಿದ್ದು? ಹಾಕುವ. ಓಕೆ, ಸ್ವಲ್ಪ ಪೀಸ್ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆ ಚೆನ್ನಾಗಿರುತ್ತಲ್ಲ? ಓಕೆ, ಕೊನೆಯಲ್ಲಿ ನಾವು ಲೋಟವನ್ನು ಹೀಗೆ ಮೇಲೆ ಮಾಡಿ ಕುರಿಲಿಕ್ಕೆ ಇರಲಿ ಅಂತ ಹೇಳೋದು. ಪೀಸಸ್ ಇದೆ. ಓಕೆ, ಆಲ್ಮೋಸ್ಟ್ ಇವಾಗ ನಮ್ಮದು ಮಿಲ್ಕ್ ಶೇಕ್ ರೆಡಿ ಆಗ್ತಾ ಉಂಟಲ್ಲ? ಓಕೆ, ಹಾಲು ನಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಬೇಕು. ಅದೇ ಜನ ನೋಡಿ ಆಡ್ಕೊಂಡು. ಇವಾಗ ನೀವು ನಮಗೆ ಇಬ್ಬರಿಗೆ 2 ಗ್ಲಾಸ್ ಮಾಡ್ತಾ ಇದ್ದೀರಾ? ಓಕೆ, ರೆಡಿ ಆಗಿದೆ. ರೆಡಿ ಆಗಿದೆಲ್ಲ? ಓಕೆ, ಹಾಗಾದರೆ ನಿಮಗೆ ಸರ್ವ್ಗೆ ಗ್ಲಾಸ್ ಬೇಕಲ್ಲ? ಫಸ್ಟು ಐಸ್ ಕ್ಯೂಬ್ಸ್ ಹಾಕುವ. ಓಕೆ, ಕೋಲ್ಡ್ ಬೇಕಿದ್ರೆ ಐಸ್. ಓಕೆ, ಇವಾಗ ನಾವು ಎದುರಿಗೆ ಐಸ್ ಕ್ಯೂಬ್ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತಲ್ಲ?
ಓಕೆ, ಡ್ರೈ ಫ್ರೂಟ್ಸ್ನ ಮಿಲ್ಕ್ ಶೇಕ್ ರೆಡಿ ಆಗಿದೆಲ್ಲ, ಚೆನ್ನಾಗಿದೆ. ನಾರ್ಮಲ್ ಆಗಿ ನಾವು ಈಗ ಮಿಲ್ಕ್ ಶೇಕ್ ಈಗ ಹಣ್ಣಿದೆಲ್ಲ ತಿಂತೀವಿ, ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ತಿಂದರೆ ಸ್ಪೆಷಲ್ ಆಗಿರುತ್ತಲ್ಲ. ಓಕೆ, ಟೇಸ್ಟ್ ನೋಡುವಲ್ಲ. ಓಕೆ, ಕೀರ್ತನ್ ಅವರು ಡ್ರೈ ಫ್ರೂಟ್ಸ್ನ ಮಿಲ್ಕ್ ಶೇಕ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಕುಡಿಯೋಕ್ಕೆ ಕಾಯ್ತಾ ಇದ್ದೇನೆ. ಆದರೆ ನಾನು ಕುಡಿಯೋಕ್ಕೆ ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ಸ್ ತಯಾರಿಸುವ ವಿಧಾನ. ಮೊದಲು ಖರ್ಜೂರ, ಗೋಡಂಬಿ, ಬಾದಾಮಿ ಎಲ್ಲವನ್ನು ಹಾಲಿನಲ್ಲಿ ನೆನೆಸಿಡಿ. ನಂತರ ಬಿಸ್ಕೆಟ್, ಸಕ್ಕರೆ ರುಚಿಗೆ ಅನುಸಾರವಾಗಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಇನ್ನುಳಿದ ಹಾಲು ಸೇರಿಸಿ ಬ್ಲೆಂಡ್ ಮಾಡಿಟ್ಟುಕೊಳ್ಳಿ. ಈಗ ಐಸ್ ಕ್ಯೂಬ್ ಸೇರಿಸಿ ಸರ್ವಿಂಗ್ ಗ್ಲಾಸ್ನಲ್ಲಿ ಸರ್ವ್ ಮಾಡಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್. ಓಕೆ, ಕೀರ್ತನ್ ಅವರು ಈ ಥರ ಎಲ್ಲ ನಮ್ಮ ಎದುರುಗಡೆ ಜ್ಯೂಸ್ ಮತ್ತು ಈ ಥರ ಸಮೋಸ ಎಲ್ಲ ಇದ್ದರೆ ಕಾಯ್ಲಿಕ್ಕಿಲ್ಲ. ಓಕೆ, ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಸಮೋಸ ನೋಡುವಲ್ಲ. ಓಕೆ, ತಗೊಳ್ಳಿ. ಒಂದು ವೀಲ್ ಸಮೋಸ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಉಂಟು. ಟೇಸ್ಟ್ ಬಂದಿದೆಯಲ್ಲ, ಚೆನ್ನಾಗಿದೆ. ನಾರ್ಮಲ್ ಆಗಿ ನಾವು ಸಮೋಸ ತಿನ್ನೋಕ್ಕೆ ಈ ಥರ ಸಮೋಸ ಮಾಡಿದರೆ ಮನೆಯಲ್ಲೂ ಕೂಡ ಒಂದು ಸ್ಪೆಷಲ್ ಆಗಿ ಅಡುಗೆ ಆಗ್ತದಲ್ಲ. ಓಕೆ, ಸಮೋಸ ಜೊತೆ ಈಗ ಡ್ರೈ ಫ್ರೂಟ್ಸಿನ ಮಿಲ್ಕ್ ಶೇಕ್ ಅಲ್ಲ. ಓಕೆ, ತಗೊಳ್ಳಿ. ಹಾಂ, ಇದೆಲ್ಲ ಸಾಕಾದಂತ. ನಮ್ಮನಾಗಿ ಇದು ಮಧ್ಯಾಹ್ನದ ಹೊತ್ತಿಗೆಲ್ಲ ಸಿಕ್ಕಿದರೆ ಫುಲ್ ಕಾಲ್ ಮಾಡ್ಬೋದಲ್ಲ. ಡ್ರೈ ಫ್ರೂಟ್ಸ್ದು ನಾರ್ಮಲ್ ಆಗಿ ನಾವೀಗ ಡ್ರೈ ಫ್ರೂಟ್ಸ್ ಲಡ್ಡು ಈ ಥರ ಎಲ್ಲ ಮಾಡ್ತೇವೆ. ಈ ಥರ ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನೀವು ಮನೆಯಲ್ಲೆಲ್ಲ ಈ ಥರ ಎಲ್ಲ ಅಡುಗೆ ಮಾಡ್ತಾ ಇರ್ತೀರಲ್ಲ. ಓಕೆ, ಚೆನ್ನಾಗಿದೆ ಮ್ಯಾಮ್. ಎರಡು ಕೂಡ ಸಖತ್ತಾಗಿ ಬಂದಿತ್ತು. ನಾನಂತೂ ಇದನ್ನು ಫುಲ್ ಖಾಲಿ ಮಾಡಲಿಕ್ಕೆ ಕಾಯ್ತಾ ಇದ್ದೇನೆ. ಹೇಗೆ ಅನ್ನಿಸ್ತು ಎರಡು ಅಡುಗೆ ಮಾಡಿ? ಚೆನ್ನಾಗಿ ಅನಿಸ್ತು. ಟೇಸ್ಟಿಯಾಗಿ ಬಂದಿದೆ ಎರಡು ಕೂಡ. ಆಫ್ಟರ್ ಲಾಂಗ್ ಟೈಮ್ ಆಯ್ತು ಇಲ್ಲಿ. ಹೌದು, ನಿಮ್ಮನ್ನು ನೋಡೋದು ಅಡುಗೆ ಮನೆಯಲ್ಲಿ ನೋಡೋದು ಸುಮಾರು ಟೈಮ್ ಆಯಿತು. ಅದೇ ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ನಮ್ಮ ಈ ಒಂದು ಅಡುಗೆ ಎರಡು ಡಿಶ್ ಕೂಡ ಚೆನ್ನಾಗಿ ಮಾಡಿದ್ದಕ್ಕೆ ನಿಮಗೆ ನಮ್ಮ ಸೌರುಚಿ ಅಡುಗೆ ಕಾರ್ಯಕ್ರಮದಿಂದ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ಕೀರ್ತನ್ ಅವರು ವೀಲ್ ಸಮೋಸ ಮತ್ತು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನಾನಂತೂ ಇದನ್ನು ಫುಲ್ ಖಾಲಿ ಮಾಡ್ತಾನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.